ಮಂಗಳೂರಿನ ವೆಲೆನ್ಸಿಯಾದ ಸೇಂಟ್ ಆಂಟನಿ ಮೋಟರ್ಸ್ ಕಟ್ಟಡದಲ್ಲಿ ನೂತನವಾಗಿ ಪ್ರಾರಂಭವಾದ ಮ್ಯೂಸಿಕ್ ಹೌಸ್ ಇದರ ಉದ್ಘಾಟನಾ ಸಮಾರಂಭ ಜರುಗಿತು. ನಗರದ ವೆಲೆನ್ಸಿಯಾದಲ್ಲಿರುವ ವೆಲೆನ್ಸಿಯಾದ ಸೈಂಟ್ ಆಂಟನಿ ಮೋಟರ್ಸ್ ಕಟ್ಟಡದಲ್ಲಿ ನೂತನವಾಗಿ ಪ್ರಾರಂಭವಾದ ಮ್ಯೂಸಿಕ್ ಹೌಸ್ ಇದರ ಮಾಲಕರಾದ ರೋಷನ್ ಸಲ್ಡಾನಾ 30 ವರ್ಷಗಳ ಹಿಂದೆ ಈ ರೀತಿಯ ಪರಿಕಲ್ಪನೆಯ ಕನಸನ್ನ ಕಂಡಿದ್ರು. ಇದೀಗ ಅವರ ಕನಸಿಗೆ ನನಸಾಗಿಸುವ ಸುಂದರ ಕ್ಷಣದಲ್ಲಿ ತನ್ನ ತಾಯಿ ಮತ್ತು ತಂದೆಯಿಂದಲೇ ನೂತನ ಮ್ಯೂಸಿಕ್ ಹೌಸ್ ಅನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ತಮ್ಮ ಕನಸನ್ನ ನನಸಾಗಿಸಿಕೊಂಡ್ರು. ಗಿಟಾರ್, ಡ್ರಮ್ಸ್, ಕೀಬೋರ್ಡ್, ಸಂಗೀತ ಕಲಿಕೆಯ ಸಮಗ್ರ ವೃತ್ತಿಪರ ಕೌಶಲ್ಯ ಹೊಂದಿರುವ ಸಂಸ್ಥೆ ಇದಾಗಿದೆ. ಮಿಲಾಗ್ರಿಸ್ ಚರ್ಚ್ನ ಧರ್ಮಗುರುಗಳಾದ ಬೋನವೆಂಚರ್ ನಸರತ್ ಅವರು ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು. ಮನಸ್ಸಿಗೆ ವಿಶ್ರಾಂತಿ ಬೇಕೆನಿಸಿದಾಗ ಸಂಗೀತವನ್ನ ಆಲಿಸಿದಾಗ ಸಂಗೀತವನ್ನ ಸ್ವಯಂವಾಗಿ ಹಾಡುವ ಮೂಲಕ ಪಡೆಯಬಹುದಾಗಿದೆ ಎಂದರು. ರೋಷನ್ ಸಲ್ಡಾನಾ ಹಾಗೂ ಅವರ ತಂಡ ವೃತ್ತಿಪರ ಮ್ಯೂಸಿಕ್ ಹೌಸ್ ಪ್ರಾರಂಭಿಸುವ ಮೂಲಕ ಸಂಗೀತ ಹಾಗೂ ಇನ್ಸ್ಟ್ರುಮೆಂಟ್ ಕಲಿಕೆಯ ಆಸಕ್ತರಿಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿದ್ದಾರೆ. ಇದರ ಸದುಪಯೋಗವನ್ನ ಪಡೆಯಬೇಕು ಎಂದು ನುಡಿದರು. ಮನುಷ್ಯನು ಬರುವಾಗ ಬರಿಗೈಯಲ್ಲಿ ಬಂದ, ಏನು ಕೊಡಲಿಕ್ಕೆ ಕೂಡ ಅವನಿಗೆ ಇರಲಿಲ್ಲ. ಆದರೆ ಈ ಎಲ್ಲ ವಸ್ತುಗಳನ್ನು ಅವರ ಉಡುಗೊರೆಯನ್ನು ನೋಡಿ ಆತನ ಹೃದಯ ಉತ್ಸಾಹದಿಂದ ಪ್ರೀತಿಯಿಂದ ತುಂಬಿತು. ದೇವರ ಎದುರಿಗೆ ಬರ್ತಾನೆ. ದೇವರನ್ನು ಅಪ್ಪಿಕೊಂಡು ಗಾಡ್ ಐ ಲವ್ ಯು ಎಂಬ ಪದಗಳನ್ನು ಸಂಗೀತದ ಮೂಲಕ ವ್ಯಕ್ತಪಡಿಸ್ತಾರಂತೆ. ಗಾಡ್ ಐ ಲವ್ ಯು ಅಂತ. ಇಲ್ಲಿ ಒಂದು ಸಂಗೀತ ಮನೆ. ಸಂಗೀತ ಅಂತ ಹೇಳುವಾಗ ಯಾವ ಹೊತ್ತಲ್ಲಿ ಕೂಡ ಅದು ನಮಗೆ ಬೇಕೇ ಬೇಕು. ದುಃಖದಲ್ಲಿ ಕೂಡ ಸಂಗೀತ ಬೇಕು, ಸಂತೋಷದಲ್ಲಿ ಕೂಡ ಅದರ ಅವಶ್ಯಕತೆ ಇದೆ. ಮತ್ತೆ ಸಂಗೀತವನ್ನು ಹಾಡುವಾಗ ದುಃಖದಲ್ಲಿದ್ದವರು ಕೂಡ ಸಂತೋಷದಿಂದ ಗುಮ್ಮಳಿಸುವ ದಿನಗಳು ಕೂಡ ನಮಗೆ ಪ್ರೀತಿಯನ್ನು ಹಾಗೂ ಆ ಉತ್ಸಾಹವನ್ನು ಕೂಡ ತಂದೆರಗಿಸ್ತವೆ. ಪ್ರೀತಿಯಿಂದ ಸಂಗೀತ ಹೆಚ್ಚು ಬಾಳ್ತದೆ ಹಾಗೂ ಆ ಪ್ರೀತಿ ಮೂಲಕ ಸಂಗೀತದ ರಚನೆ ಕೂಡ ಒಳ್ಳೆಯ ರೀತಿಯಾಗಿ ಉದ್ಭವಿಸುತ್ತದೆ. ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು ಶುಭ ಹಾರೈಸಿ, ರಾಬರ್ಟ್ ವೇಗಸ್ ಅವರ ಮಾರ್ಗದರ್ಶನದಲ್ಲಿ ಈ ವಿಶೇಷ ಸಂಸ್ಥೆ ಪ್ರಾರಂಭವಾಗಿರುವುದು ಸಂಗೀತದಲ್ಲಿ ಆಸಕ್ತಿ ಹೊಂದಿದವರಿಗೆ ಒಂದು ಒಳ್ಳೆಯ ಅವಕಾಶವಾಗಿದೆ. ಮಂಗಳೂರಿನಲ್ಲಿ ಇದ್ದ ಸಂದರ್ಭ ನನಗೂ ಕೂಡ ವೇಗಸ್ ಅವರು ಮಾರ್ಗದರ್ಶನ ನೀಡಿದ್ದರಿಂದ ಇಂದು ಈ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಯಿತು ಎಂದು ಸ್ಮರಿಸಿಕೊಂಡು ಅಭಿನಂದಿಸಿದರು. ಖುಷಿ ಆಗ್ತಾ ಇದೆ. ಇವತ್ತು ಮ್ಯೂಸಿಕ್ ವರ್ಲ್ಡ್ ಇನಾಗ್ರೇಷನ್ ಆಗ್ತಾ ಇದೆ. ನಮಗೆ ದ ವರ್ಲ್ಡ್ ಇಸ್ ಮ್ಯೂಸಿಕ್. ಸೊ ದ ಬೆಸ್ಟ್ ಥಿಂಗ್ ನಮಗೆ ಗಾಡ್ ಹ್ಯಾಸ್ ಗಿವನ್ ಇಸ್ ವಿ ಎಂಜಾಯ್ ಮ್ಯೂಸಿಕ್. ಸೊ ಮ್ಯೂಸಿಕ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಸೊ ಅದನ್ನು ನಮ್ಮ ರಾಬರ್ಟ್ ಅಂಡ್ ಟೀಮ್ ಇಲ್ಲಿ ವೆಲೆನ್ಸಿಯಾಗೆ ತಗೊಂಡು ಬಂದಿದೆ. ಸೊ ಐ ಥಿಂಕ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮ್ಯೂಸಿಕ್ ಲವರ್ಸ್ ಆ್ಯಂಡ್ ವಾನ್ ಬಿ ಮ್ಯೂಸಿಷಿಯನ್ಸ್ ಅಂತ ಅನಿಸುತ್ತೆ. ಯಾಕೆಂದರೆ ರಾಬರ್ಟ್ ನಾನು ಹೇಳಬೇಕಂದ್ರೆ ವಿ ನೋ ಈಚ್ ಅದರ್ ಫ್ರಮ್ ಅರೌಂಡ್ 40 years. ಅವ್ರಿಗೆ 40 ವರ್ಷ ಕಾಣ್ತಾ ಇಲ್ಲ, ಬಟ್ 40 ವರ್ಷದಿಂದ ನಾನು ಜೊತೆಗಿದ್ದೀನಿ. ನನಗೆ ಇನಿಷಿಯಲಿ, ಯಾಕಂದ್ರೆ ನನಗೆ ಜಾಸ್ತಿ ಮನೇಲಿ ಸಪೋರ್ಟ್ ಇರಲಿಲ್ಲ, ಬಟ್ ನನಗೆ ಸ್ವಲ್ಪ ರಾಬರ್ಟ್ ಜಾಸ್ತಿ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ರು. ರಾಬರ್ಟ್ ಆ್ಯಂಡ್ ರಾಮ್. ಯಾಕೆಂದರೆ ಮ್ಯೂಸಿಕಲ್ಲಿ ಯೂಶ್ವಲಿ ಮ್ಯಾಂಗ್ಳೂರಲ್ಲಿ ಹೆಂಗಿದೆ ಅಂತ ಸ್ವಲ್ಪ ಮ್ಯೂಸಿಕ್ ಅಂದರೆ ಈಗ ಚೇಂಜ್ ಆಗಿದೆ ಸಿಚುವೇಶನ್ಸ್ ಬಿಕಾಸ್ ಆಫ್ ರಿಯಾಲಿಟಿ ಶೋಸ್ ಆಗಲಿ. ಬಟ್ ಮುಂಚೆ ಹೀಗೆ ಪ್ರೊಫೆಷನಲ್ ಮ್ಯೂಸಿಷಿಯನ್ ವಾಸ್ ನಾಟ್ ಎ ಆನರರಿ ಜಾಬ್, ಲೈಕ್ ಜಾಬ್ ಆಫ್ ಆನರ್. ಸೊ ಒಂಥರ
ಕೆಳಮಟ್ಟದಲ್ಲಿ ನೋಡ್ತಾ ಇದ್ರು ಅನ್ಸುತ್ತೆ. ಅದು ಆ ಟೈಮಲ್ಲಿ ನಮಗೆಲ್ಲ ಇವರೆಲ್ಲ ಮ್ಯೂಸಿಷಿಯನ್ಸ್ ನಮಗೆ ದೇವ್ರ ಥರ ಕಾಣೋದು. ಒಂದು ಗಿಟಾರ್ ಅಥವಾ ಡ್ರಮ್ಮಲ್ಲಿ ಕೂತ್ರೆ ನಮಗೆ ಡೆಮಿ ಗಾಡ್ಸ್ ಥರ ಅಂತ ಕಾಣೋದು. ಸೊ ಆಲ್ವೇಸ್ ವಿ ವಾಂಟೆಡ್ ಟು ಬಿ ಮ್ಯೂಸಿಷಿಯನ್ಸ್ ಒನ್ ಡೇ, ಆ್ಯಂಡ್ ಲಕ್ಕಿಲಿ ಐ ಥಿಂಕ್ ಐ ವಾಸ್ ಒನ್ ಆಫ್ ದ ಲಕ್ಕಿ ಒನ್ ಹೂ ವಾಸ್ ಟೇಕನ್ ಇಟ್ ಆಸ್ ಅ ಪ್ರೊಫೆಷನ್. ಇವರ ದುಬೈಯಲ್ಲಿ ಇವರು ಆಡುವಾಗ ಅವರದ್ದು ಟಾಪ್ ಡ್ರಮ್ಮರ್ ಬೇರೆ ಯಾರಿಲ್ಲ, ರೊನಾಲ್ಡ್ ವೇಗಸ್ ಹೊರಗಿದ್ದಾರೆ. ಸರ್ ಒಳಗೆ ಬನ್ನಿ. ಇವರು ರೊನಾಲ್ಡ್ ವೇಗಸ್ ಅವರದ್ದು ಮ್ಯೂಸಿಕ್ ಹೊಸ ಪರಿಚಯ ಅಲ್ಲ ಅವರಿಗೆ. ಮ್ಯೂಸಿಕ್ ಒಟ್ಟಿಗೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅವರು ಅದರಲ್ಲಿದ್ದಾರೆ. ಹಾಗೆ ನಾವು ಸುಮಾರು 25 ವರ್ಷ ಇರ್ಬೋದು ಇದು ಕನಸು. 25 ವರ್ಷದ ಕನಸು. ಇಷ್ಟರವರೆಗೆ ನಾನು ಹೇಗೆ ವೇಟ್ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ. ಆ ದೇವರ ಕೃಪೆಯಿಂದಲೇ ಆಯಿತು. ಇಲ್ಲಂದರೆ ಇಷ್ಟವರೆಗೆ ಊರು ಸಿಗುವುದು ಯೋಚಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವರಿಗೆ ಸುಮಾರು 45 ವರ್ಷ ಡ್ರಮ್ ಬಾರಿಸಿ ನಿಪುಣ ಇವರು. ದಿವಸ ಹಾಗೆ ಲಕ್ಷ್ಮೀಕಾಂತ್ ಪ್ಯಾರೆಲ್ಲ, ಗೋಪಿ ನಯ್ಯ, ರಸನ್ ಜಹಾಂಗೀರ್, ಹರೀಶ ಚಿನ್ನೋಯ್, ಮತ್ತು ದುಬೈಯಲ್ಲಿ ಬಂದರೆ ವಿಲ್ಫಿಲ್ ಪಿಂಬರ್ಸ್, ಲೋನಾ ಶೋ ಎಲ್ಲ ಇವರೇ. ಮ್ಯಾಂಗ್ಳೂರ್ ಕೊಂಕಣಿ ಶೋ ಆಗಲಿ, KCO ಶೋ ಆಗಲಿ, ಮಸ್ಕಟ್ ಶೋ ಹೋಗಿದ್ದೆ. ಈ ಸಂದರ್ಭದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಮ್ಯೂಸಿಕ್ ಬ್ಯಾಂಡ್ ಬಾರಿಸುವುದರ ಮೂಲಕ ಎಲ್ಲರ ಗಮನವನ್ನ ಸೆಳೆದರು. ಕಾರ್ಯಕ್ರಮದಲ್ಲಿ ಗಣ್ಯರು ಮ್ಯೂಸಿಕ್ ಹೌಸ್ ಸಂಸ್ಥೆಗೆ ಶುಭ ಹಾರೈಸಿದರು. ಧರ್ಮಗುರುಗಳಾದ ರೋಗ್ಡೇಸಾ, ಪ್ರದೀಪ್ ರೋಡ್ರಿಗಸ್, ಫಾದರ್ ಮ್ಯಾಕ್ಸಿಮ್, ಫಾದರ್ ಚಾರ್ಲ್ಸ್, ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯ ಪ್ರವೀಣ್ ಚಂದ್ರ ಆಳ್ವಾ, ನಮ್ಮ ಟಿವಿಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ, ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯರಾದ ಜೆಸಿಂತಾ, ಸಂಸ್ಥೆಯನ್ನ ಸ್ಥಾಪಿಸಿದವರಲ್ಲಿ ಪ್ರಮುಖರಾದ ರೋಷನ್ ಸಲ್ಡಾನಾ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದು ಶುಭ ಕೋರಿದ್ರು. ಇದೇ ಸಂದರ್ಭ ಸಂಗೀತದಲ್ಲಿ ಸಾಧನೆಗೈದವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಬಳಿಕ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆದು ನೆರೆದ ಕಲಾವಿದರನ್ನ ಮನರಂಜಿಸಿದ್ರು. पेटला उसो तुझे विने सांगो पलवों कसो दुना सोबा एक जाला आऊंगो पिसो लोका गुजो लाई आत दर्गो मुसो निदे तुलिल्ली सत्तरा लिल्ली सगले निरे दिस्ता बोड़ मुझे सिलिल्ली अल्ली इल्ली कंडरे लिल्ली एन्न उडल पनोंदुंडु अल्लेन बुडेरे बल्ली मुझे सिलिल्ली
ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.